ಪ್ರತಿ ವರ್ಷ ಭಾರಿ ಗರ್ದಡ್ ಆಚರಣೆ ಆಪುನ ತ್ಯಾಗ ಬಲಿದಾನದ ಸಂಕೇತದ ಬಕ್ರೀದ್ ಪರ್ವಾಚರಣೆ ಈ ಸರ್ತಿ ಭಾರಿ ಸರಳ ರೀತಿಡ್ ಆಚರಣೆ ಆಂಡು ಉಳ್ಳಾಲ ದರ್ಗಡ್ಲ ಬಕ್ರೀದ್ ಆಚರಣೆಯನ್ನು ಸರಳ ರೀತಿಯಲ್ಲಿ ನಡಪಾಯರು ಒವ್ವೇ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳು ಇಜ್ಜಾಂಡು ಸಾಮೂಹಿಕ ನಮಾಜ್ಲ ಇಜ್ಜಾಂಡು ಶಾಸಕರು ಶ್ರೀ ಯುಟಿ ಖಾದರ್ಲ ತನ್ನ ಇಲ್ಲಡೆ ಬಕ್ರೀದದ ವಿಶೇಷ ನಮಾಜನ್ನು ಶುಕ್ರವಾರ ಕಾಂಡ ನಡಪಾದು ಬಕ್ರೀದ್ ಪರ್ಬ ತ್ಯಾಗ ಬಲಿದಾನದ ಪರ್ಬ ಮಾತೆರೆಗಳ ಸುಖ ಶಾಂತಿ ನೆಮ್ಮದಿನ ಕಂತು ಕೊರಡು ಮಹಾಮಾರಿ ಕೊರೋನಾ ಆಯ್ನಾತ್ ಬೇಗ ನಾಶ ಆದ ಮಾತೆರೆಗಳ ನೆಮ್ಮದಿದ ಬದುಕು ತಿಕ್ಕಡು ಪಡೆದು ಹಾರೈಸಿಯರು. ನಾಡಿನ ಸಮಸ್ತ ಜನತೆಗೆ ಈದ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ತ್ಯಾಗ, ತಾಳ್ಮೆ, ಭ್ರಾತೃತ್ವ ಮತ್ತು ಪ್ರೀತಿಯ ಒಂದು ಸಂದೇಶದ ಇವತ್ತು ಹಬ್ಬವಾಗಿದೆ. ಈ ಹಬ್ಬವನ್ನು ನಾವು ಸರ್ವರು ಕೂಡ ಅತ್ಯಂತ ಸಂತೋಷದಿಂದ ಇವತ್ತು ಆಚರಿಸಿಕೊಂಡು ಅತ್ಯುತ್ತಮವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಸರ್ವತ್ತು ಕೂಡ ಆಗಲಿ ಅಂತ ಹೇಳಿಕೊಳ್ತಾ, ಇದೇ ದಿವಸವೂ ಕೂಡ ವರ ಮಹಾಲಕ್ಷ್ಮಿ ಹಬ್ಬವೂ ಕೂಡ ಇವತ್ತು ನಡೆಯುವುದರಿಂದ ಹಿಂದೂ ಸಹೋದರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸರ್ವ ಜನರ ಪರವಾಗಿ ನಾನು ಇವತ್ತು ಸಲ್ಲಿಸಿಕೊಂಡು ಈ ಒಂದು ಪವಿತ್ರ ದಿನದಂದು ಬಹುಶಃ ನಮ್ಮ ಕೊರೋನಾ ವೈರಸ್ ಯಾವುದು ಸಮಾಜದಲ್ಲಿದೆಯಾ ಅದು ನಿಗ್ರಹವಾಗಲಿಕ್ಕೆ ಮತ್ತು ಎಲ್ಲರೂ ಕೂಡ ಸುಖದಿಂದ ಮತ್ತು ಯಾರ್ಯಾವತ್ತು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಆರೋಗ್ಯವಂತರಾಗಲಿಕ್ಕೆ ವಿಶೇಷವಾದ ಪ್ರಾರ್ಥನೆ ಸರ್ವರು ಕೂಡ ಸಲ್ಲಿಸಿ ಸರ್ವ ಪ್ರೀತಿಗೆ ನಾವು ಪಾತ್ರರಾಗುವಂತ ಹೇಳಿ ನನ್ನ ಶುಭಾಶಯನು ಮತ್ತೊಮ್ಮೆ ಈದ್ ಹಬ್ಬ ಹಾಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯ ಸಲ್ಲಿಸ್ತೇನೆ.